ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲರ್ಫುಲ್ ಲೈಫ್. ನನ್ನ ಹೆಸರು ಕವಿತಾ. ನಾನು ಅಬುದಾಬಿಯಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ನನ್ನ ಬಯೋನಲ್ಲಿ ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಒಂದ್ಸರಿ ಚೆಕ್ ಮಾಡಿ. ಇವತ್ತಿನ ವೀಡಿಯೋನಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಅಬುದಾಬಿನಲ್ಲಿ ಕೋವಿಡ್ ರೂಲ್ಸು ರೆಗ್ಯುಲೇಷನ್ಸು ಹೇಗೆ ಫಾಲೋ ಮಾಡ್ತಾ ಇದ್ದಾರೆ ಮತ್ತು ಕೋವಿಡ್ನ ಕಂಟ್ರೋಲ್ ಮಾಡೋಕ್ಕೆ ಯಾವ ಥರ ಟ್ರ್ಯಾಕ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಾನೀಗ PCR ಟೆಸ್ಟ್ ತೊಗೊಳಕ್ಕಂತ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ತಾ ಇದ್ದೀನಿ. ಇಂಡಸ್ಟ್ರಿಯಲ್ ಏರಿಯಾ ಕೂಡ ಹೇಗಿರುತ್ತೆ ಮುಸಾಫಾದು ಅನ್ನೋದನ್ನು ತೋರಿಸ್ತೀನಿ. ಫಸ್ಟು COVID-19 ರೂಲ್ಸು ರೆಗ್ಯುಲೇಷನ್ಸ್ ಹೇಗಿದೆ ಅಂತ ನೋಡೋಣ. ಇಲ್ಲಾದರೆ PCR ಟೆಸ್ಟು ತಿಂಗಳಿಗೊಂದ್ಸರಿ ತೊಗೊಳ್ಳೇಬೇಕು. PCR ಟೆಸ್ಟ್ ಅಂದರೆ ಕೋವಿಡ್ ಟೆಸ್ಟು. ಕೋವಿಡ್ ಟೆಸ್ಟ್ ಇಲ್ಲ ಅಂದರೆ ನಾವು ಯಾವುದೇ ಸ್ಕೂಲ್ಸ್ಗಾಗಲಿ ಮಕ್ಕಳನ್ನೂ ಕಳಿಸೋದಕ್ಕಾಗಲ್ಲ, ಪೇರೆಂಟ್ಸು ಹೋಗೋದಕ್ಕಾಗಲ್ಲ. ಬರೀ ಸ್ಕೂಲ್ಸ್ಗೆ ಅಂತಲ್ಲ, ರೆಸ್ಟೋರೆಂಟ್ಗೆ ಕೂಡ ಅಲೋ ಮಾಡಲ್ಲ, ಹಾಗೆಯೇ ಮಾಲ್ಸ್ಗೆ ಕೂಡ ಅಲೋ ಮಾಡಲ್ಲ. ಟೆಸ್ಟ್ ಏನಿದೆ ಅದು ನೆಗೆಟಿವ್ ಆಗಿದ್ದರೆ ಮಾತ್ರ ಇದರಲ್ಲೆಲ್ಲ ನಮ್ಮನ್ನು ಅಲೋ ಮಾಡೋದು. ನಾವು ಫಸ್ಟು ಮೊಬೈಲಲ್ಲಿ ಹಾಲ್ ಹೋಸನ್ ಆ್ಯಪ್ಸ್ ಅಂತ ಇಲ್ಲಿ ಕಾಣ್ತಾ ಇರೋ ಪಿಕ್ಚರ್ ಥರ ಡೌನ್ಲೋಡ್ ಮಾಡ್ಕೋಬೇಕು. ಇದರಲ್ಲಿ ಕೋವಿಡ್ ಟೆಸ್ಟ್ ಏನಾದರೂ ನೆಗೆಟಿವ್ ಇದ್ದರೆ ಗ್ರೀನ್ ಕಲರಲ್ಲಿರುತ್ತೆ, ಎಕ್ಸ್ಪೈರಿ ಆಗಿದ್ದರೆ ಬ್ಲ್ಯಾಕ್ ಕಲರಲ್ಲಿರುತ್ತೆ. ಕೋವಿಡ್ ಟೆಸ್ಟ್ ಏನಾದರೂ ಪಾಸಿಟಿವ್ ಆಗಿದ್ದರೆ ರೆಡ್ ಕಲರಲ್ಲಿರುತ್ತೆ. ನಾವೇನಾದರೂ ಟೆಸ್ಟ್ ಮಾಡಿಸ್ಬೇಕಾದ್ರೆ ಇದು ಬಂದು ಯೆಲ್ಲೋ ಕಲರಲ್ಲಿರುತ್ತೆ. ಇದನ್ನೆಲ್ಲ ಹೇಗೆ ಟ್ರ್ಯಾಕ್ ಮಾಡ್ತಾರೆ ಅಂದರೆ ಎಮಿರೇಟ್ಸ್ ID ಎಮಿರೇಟ್ಸ್ ID ಅಲ್ಲಾದರೆ ಯಾರು UAE ರೆಸಿಡೆನ್ಸ್ ಆಗಿರ್ತಾರೋ ಅವ್ರಿಗೆ ಒಂದು ID ಕೊಟ್ಟಿರ್ತಾರೆ. ಸೇಮ್ ನಮಗೆ ಇಂಡಿಯಾನಲ್ಲಿ ಆಧಾರ್ ಕಾರ್ಡ್ ಯಾವ ಥರ ಇರುತ್ತೋ ಅದೇ ಥರನೇ ಇಲ್ಲಿ ಬಂದು ಎಮಿರೇಟ್ಸ್ ID. ಅದರಲ್ಲಿ ನಮ್ಮದು ಎಲ್ಲ ಥರದ ಡೀಟೇಲ್ಸೂ ಇರುತ್ತೆ. ಆ ಕಾರ್ಡ್ ಇದ್ರೇ ನಮಗೆ ಟೆಸ್ಟ್ ಕೂಡ ಮಾಡೋದು. ಯಾರ ಹತ್ರ ಕಾರ್ಡ್ ಇಲ್ಲ ಅಂದರೆ ಅವ್ರಿಗೆ ಬೇರೆ ಪ್ರೊಸೀಜರ್ಸ್ ಇರುತ್ತೆ. ಕಾರ್ಡ್ ಇರೋರ್ಗಾದರೆ ಇಮಿಡಿಯೇಟು ಹೋಗಿ ಕಾರ್ಡನ್ನ ಸ್ಕ್ಯಾನ್ ಮಾಡಿ ನಮಗೆ ಟೆಸ್ಟ್ ಆದರೆ ಮಾಡಿ ಕಳಿಸ್ತಾರೆ. ಮತ್ತು ಆ ಟೆಸ್ಟು ಇಮಿಡಿಯೇಟಾಗಿ ಕೊಡಲ್ಲ, 24 ಅವರ್ಸ್ ಆದರೆ ಬೇಕಾಗುತ್ತೆ. ಮಿನಿಮಮ್ ಅಂದರೆ 24 ಅವರ್ಸ್ ಬೇಕು. ನಾವು ಇವತ್ತು ಹೋಗಿ ಟೆಸ್ಟ್ ಮಾಡಿಸಿ ಬಂದರೆ ನೆಕ್ಸ್ಟ್ ಡೇ ನಮಗೆ ಮೊಬೈಲ್ಗೆ ಅದು ಆ್ಯಪ್ಸ್ ಏನಿರುತ್ತೆ ಅದು ಇಮಿಡಿಯೇಟಾಗಿ ಕಲರ್ ಚೇಂಜ್ ಆಗುತ್ತೆ. ಎಷ್ಟು ನೀಟಾಗಿ ಟ್ರ್ಯಾಕ್ ಮಾಡ್ತಾ ಇದ್ದಾರಲ್ಲ. ನಾವು ಹೋಗಿ ಕೇಳೋ ಅಂತ ಇರೋದಿಲ್ಲ ಟೆಸ್ಟ್ ಏನಾಯಿತೋ ಹಾಗೆ ಅಂತ. ನಮಗೆ ಅಕಸ್ಮಾತ್ ಇವಾಗ ನಂದು 1 ತಿಂಗಳಾಗಿ ಎಕ್ಸ್ಪೈರಿ ಆಗಿದೆ, ಬ್ಲ್ಯಾಕ್ ಆಗಿತ್ತು ಅಂದ್ಕೊಳ್ಳಿ, ನಾನು ಟೆಸ್ಟ್ ಮಾಡಿಸಾದ್ಮೇಲೆ ಅಲ್ಲಿ ನೆಗೆಟಿವ್ ಅಂತ ಅವ್ರಿಗೆ ಟೆಸ್ಟಲ್ಲಿ ಏನಾದರೂ ಬಂತು ಅಂದರೆ ನಂದು ಇಮಿಡಿಯೇಟಾಗಿ ನನ್ನ ಮೊಬೈಲಲ್ಲಿ ಆ ಆ್ಯಪ್ಸ್ ಅನ್ನೋದು ಗ್ರೀನಾಗಿ ಕನ್ವರ್ಟ್ ಆಗಿಬಿಟ್ಟಿರುತ್ತೆ. ಅದೇ ಪಾಸಿಟಿವ್ ಆದರೆ ರೆಡ್ ಆಗಿ ಕನ್ವರ್ಟ್ ಆಗಿಬಿಟ್ಟಿರುತ್ತೆ. ಅದನ್ನು ನೋಡಿಕೊಂಡು ಪಾಸಿಟಿವ್ ಏನಾದರೂ ಇದ್ದರೆ ನಾವು ಮತ್ತೆ ಹೋಗಿ ಇನ್ನೊಂದು ಸರಿ ರೀಟೆಸ್ಟ್ ಮಾಡಿಸ್ಕೋಬೇಕು. ರೀಟೆಸ್ಟ್ ಮಾಡಿಸಿ ಮತ್ತೆ ವೆಯ್ಟ್ ಮಾಡಬೇಕು. 2ನೇ ಸರಿನೂ ನಮಗೆ ಪಾಸಿಟಿವ್ ಬಂತಂದರೆ ಅವರೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಳ್ತಾರೆ. ಈ ಥರ ಒಂದು ರೂಲ್ಸ್ನ ಇವರು ಫಾಲೋ ಮಾಡ್ತಾ ಇದ್ದಾರೆ. ಫುಲ್ಲು ಕೋವಿಡ್ನಾದರೆ 0% ಮಾಡಬೇಕು ಅಂತ. ಈಗ ದುಬೈ ಎಕ್ಸ್ಪೋ 2020 ಕೂಡ ಬರ್ತಾ ಇದೆ, ಈ ನೆಕ್ಸ್ಟ್ ಅಕ್ಟೋಬರಲ್ಲಿದೆ. ಅದಕ್ಕೋಸ್ಕರನೇ ತುಂಬ ಸ್ಟ್ರಿಕ್ಟಾಗಿ ರೂಲ್ಸ್ ಆದರೆ ಫಾಲೋ ಮಾಡ್ತಾ ಇದ್ದಾರೆ. ಒಂದು ಚಿಕ್ಕ ಮಾಲ್ಗೆ ಹೋಗ್ಬೇಕಾದ್ರೂ ಕೂಡ ಎಂಟ್ರಿ ಇರೋದಿಲ್ಲ. ಫಸ್ಟೆಲ್ಲ ಆದರೆ ಕೆಲಸ ಮಾಡೋರು ಮಾತ್ರ ಹೋಗ್ತಾಯಿದ್ರು. ಇವಾಗ ಹೌಸ್ ವೈಫ್ಸ್ ಕೂಡ ಹೋಗಿ ತಿಂಗಳಿಗೊಂದ್ಸರಿ ಟೆಸ್ಟ್ ಆದರೆ ತೊಗೊಳ್ಬೇಕು. ಇನ್ನು ಸ್ಕೂಲ್ಸಲ್ಲೂ ಅಷ್ಟೇ ಕೋವಿಡ್ ಟೆಸ್ಟ್ ಎಲ್ಲ ನೆಗೆಟಿವ್ ಇದ್ರೇ ಸ್ಕೂಲ್ ಕೂಡ ಎಂಟ್ರಿ ಮಾಡೋದು. ನಾವಿವಾಗ ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆ ಬಂದಿದ್ದೀವಿ. ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲೆಲ್ಲ ಪೆಟ್ರೋಲ್ ಮೈನಿಂಗ್ಸು ಎಲ್ಲ ನಡೆಯುತ್ತೆ. ಎಲ್ಲ ಥರದ್ದು ಇಂಡಸ್ಟ್ರೀಸು ಇದೆ, ತುಂಬ ಇದೆ. ನಿಸಾನ್ ಕಾರ್ ಶೋರೂಮ್ ಕೂಡ ಇಲ್ಲೇ ಇರುತ್ತೆ. ನಾನು ಮುಂದೆ ವೀಡಿಯೋಸಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಹಿಂದೆ ವೀಡಿಯೋನಲ್ಲಿ ನೋಡಿದ್ರಲ್ಲ ಸನ್ಸೆಟ್ ಆಗಬೇಕಾದ್ರೆ ಹೇಗಿತ್ತು, ಮತ್ತು ಈ ಕಡೆ ಸೈಡಿಗೆ ಸ್ವಲ್ಪ ಕ್ಯಾಮ್ರಾ ತಿರುಗಿಸಿದ ತಕ್ಷಣ ಹೇಗೆ ಕಾಣ್ತಾ ಇದೆ ಅಂತ. ಇಷ್ಟು ಬಿಸಿಲಿದ್ರೂ ಸನ್ಸೆಟ್ ಹತ್ರ ಮಾತ್ರ ಡಾರ್ಕ್ ಆಗಿದೆ. ಇದೆಲ್ಲ ನೋಡಿದ್ರಲ್ಲ, ಇದೆಲ್ಲ ಫುಲ್ ಇಂಡಸ್ಟ್ರಿಯಲ್ ಏರಿಯಾನೇ. ಇದು ದೊಡ್ಡ ಏರಿಯಾ. ಇದು ಒಳಗಡೆ ಎಂಟ್ರಾಗಿದ ತಕ್ಷಣವೇ ನಮಗೆ ರೋಡ್ ಕೂಡ ಅಷ್ಟೇ ತುಂಬ ದೊಡ್ಡದಾಗಿರುತ್ತೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ದೊಡ್ಡ ಟ್ರಕ್ಸೇ ಓಡಾಡುತ್ತೆ. ಅದಕ್ಕೋಸ್ಕರನೇ ತುಂಬ ದೊಡ್ಡದಾಗಿರುತ್ತೆ ರೋಡೂ. ಈ ಇಂಡಸ್ಟ್ರಿಯಲ್ ಏರಿಯಾನಾದರೆ ಐಕ್ಯಾಡ್ ಇಂಡಸ್ಟ್ರಿಯಲ್ ಏರಿಯಾ ಅಂತಾರೆ. ಇದು ಮುಸಫಾ ಇಂಡಸ್ಟ್ರಿಯಲ್ ಏರಿಯಾ ಅಂತ ಕೂಡ ಕರೀತಾರೆ. ಇದು ಅಬುದಾಬಿ ಹತ್ತತ್ರ ಇರುತ್ತೆ. ಯಾವುದೇ ಕಂಪನಿ ಆದರೂ ಆಲ್ಮೋಸ್ಟ್ ಇಲ್ಲೇ ಇರುತ್ತೆ. ಯಾರೇ ಕೆಲಸ ಮಾಡೋರಾದರೆ ಕಂಪನೀಸ್ ಬಂದು ಈ ಇಂಡಸ್ಟ್ರಿಯಲ್ ಏರಿಯಾನಲ್ಲೇ ಇರುತ್ತೆ. ಮತ್ತು ಇಲ್ಲಿ ಇಷ್ಟು ದೂರ ಏನಕ್ಕೆ ಕೋವಿಡ್ ಸೆಂಟರ್ಸ್ನ ಮಾಡಿದ್ದಾರೆ ಅಂದರೆ ಹತ್ರ ಮಾಡೋದಕ್ಕಾದರೆ ಕಷ್ಟ, ಕೆಲವೊಬ್ಬರಿಗೆ ಪಾಸಿಟಿವ್ ಇರುತ್ತೆ. ಅದಕ್ಕೋಸ್ಕರ ಇಷ್ಟು ದೊಡ್ಡ ಫೀಲ್ಡಲ್ಲಿ ಅವರು ದೊಡ್ಡ ಶೆಡ್ನ ಹಾಕ್ಕೊಂಡಿದ್ದಾರೆ. ಆ ಶೆಡ್ಡಲ್ಲಿ ಒನ್ ಟೈಮ್ಗೆ ಒಂದು 100ರಿಂದ 150 ಜನ ಟೆಸ್ಟ್ನ ತೊಗೋಬೋದು, ಆ ಥರ ಇರುತ್ತೆ. ಈಗ ಕ್ಲೈಮೇಟ್ ಆದರೆ ನೋಡಿ 6:30 ಆಗ್ತಾಯಿದೆ. ಫುಲ್ಲು ಹೇಗಾಗಿದೆ ಅಂತ. ಫುಲ್ ಸನ್ಸೆಟ್ ಆಗ್ತಾ ಇದೆ. ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಸೈಡಲ್ಲಿ ನೋಡಿದ್ರೆ ಇಷ್ಟು ಬಿಸಿಲು ಥರ ಇದೆ. ಸೊ ನಿಮಗೆ ಸನ್ಸೆಟ್ ಜಾಗದಲ್ಲಿ ಮಾತ್ರ ಅಷ್ಟು ಡಾರ್ಕ್ ಆಗಿದೆ. ಒಂಥರ ರಿಯಲ್ ಆಗಿ ನೋಡೋಕ್ಕೆ ಡಿಫ್ರೆನ್ಸ್ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರನೇ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ.
ಈ ಇಂಡಸ್ಟ್ರಿಯಲ್ ಏರಿಯಾನಲ್ಲಾದರೆ ಫ್ಯಾಮ್ಲೀಸ್ ಆದರೆ ತುಂಬ ಕಮ್ಮಿ, ಫ್ಯಾಮ್ಲೀಸ್ ಆಲ್ಮೋಸ್ಟ್ ಯಾರೂ ಇರೋದಿಲ್ಲ. ಇಲ್ಲಿ ಬರೀ ಇಂಡಸ್ಟ್ರೀಸೇ ಇರುತ್ತೆ. ಹಾಗೆಯೇ ವರ್ಕರ್ಸ್ಗೆ ಅಂತ ಚಿಕ್ಕ ಚಿಕ್ಕ ಮನೆ ಇರುತ್ತೆ. ಇಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ, ಈ ಥರ ಚಿಕ್ಕ ಚಿಕ್ಕ ಶೆಡ್ ಆದರೆ ಹಾಕ್ಕೊಟ್ಟಿರ್ತಾರೆ. ಇಲ್ಲಿ ಒಂದು ಶೆಡ್ಡೆಲ್ಲ ಇರೋವಂಥ ಏರಿಯಾನ ಬಂದು ವರ್ಕರ್ ವಿಲೇಜ್ ಅಂತ ಕೂಡ ಕರೀತಾರೆ. ಫುಲ್ಲಿ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ನೋಡಿದ್ರೆ ಎಲ್ಲೂ ನಿಮಗೆ ಅಪಾರ್ಟ್ಮೆಂಟ್ಸ್ ಅನ್ನೋದು ಕಾಣಿಸೋದಿಲ್ಲ, ದೊಡ್ಡ ದೊಡ್ಡ ಶೆಡ್ಡೇ ಕಾಣುತ್ತೆ. ಈ ಥರ ದೊಡ್ಡ ದೊಡ್ಡ ಶೆಡ್ಡು. ಈಗ ನಾವು ಕೋವಿಡ್ ಸೆಂಟರ್ ಹತ್ರ ಬಂದಿದ್ದೀವಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಶೆಡ್ ಒಳಗಡೆ ನಮಗೆ ಕೋವಿಡ್ ಟೆಸ್ಟ್ನ ತೊಗೊಳ್ಳೋದು. ಇಷ್ಟಿಷ್ಟು ದೊಡ್ಡದಾಗಿ ಹಾಕಿರ್ತಾರೆ. ಒಂದು ಶೆಡ್ಡಲ್ಲಿ ಒಂದು ಟೈಮ್ಗೆ ನಾವು 150ರಿಂದ 200 ಜನ ಇರ್ಬೋದು, ಅಷ್ಟು ದೊಡ್ಡದಾಗಿರುತ್ತೆ ಶೆಡ್. ಆದರೆ ನಾವು ಫಸ್ಟು ಹೋಗಿದ್ದಿದ್ದು ಸೆಂಟರ್ ಆದರೆ ಕ್ಲೋಸ್ ಆಗಿತ್ತು. ನಾವು ಇನ್ನೊಂದು ಸೆಂಟರ್ಗೆ ಹೋಗ್ತಾ ಇದ್ದೀವಿ. PCR ಟೆಸ್ಟು ನಾವು ಹೊರಗಡೆ ಹಾಸ್ಪಿಟ್ಲಲ್ಲಿ ತೊಗೊಳ್ಬೇಕಾದ್ರೆ 150 ದಿರಮ್ ಆಗುತ್ತೆ. 150 ದಿರಮ್ ಅಂದರೆ 3000 ತನಕ ಆಗುತ್ತೆ. ಅದೇ ಈ ಥರ PCR ಫ್ರೀ ಆಗಿರೋದ್ರಲ್ಲಿ ತೊಗೊಂಡ್ರೆ ನಮಗೆ ಇಮಿಡಿಯೇಟಾಗಿ ಆ್ಯಪ್ಸಲ್ಲೂ ಕೂಡ ಬೇಗನೆ ನಮಗೆ ರಿಸಲ್ಟು ಕೂಡ ಬರುತ್ತೆ. ಇದೆಲ್ಲ ಗೌರ್ಮೆಂಟಿಂದ ನಮಗೆ ಜನಗಳಿಗೋಸ್ಕರ ಮಾಡ್ತಾ ಇರೋದು. ಇಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಪಾಪ ವರ್ಕರ್ಸ್ಗೆಲ್ಲ ಅಷ್ಟೆಲ್ಲ ದುಡ್ಡು ಕೊಟ್ಟು ತೊಗೊಳೋದಕ್ಕಾಗಲ್ಲ ಅಂತ ಶನಿವಾರ ಆದರೆ ತುಂಬ ರಶ್ಶೇ ಇರುತ್ತೆ. ನಿಮಗೆ ತೋರಿಸ್ತೀನಿ ಎಷ್ಟು ದೊಡ್ಡದಾಗಿರುತ್ತೆ ಶೆಡ್ಡು ಅಂತ. ಈಗ ಕ್ಲೈಮೇಟ್ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸನ್ಸೆಟ್ ಆಗೋದು ಹಾಗೆಯೇ ಬಿಸಿಲಿರೋದು ಹೇಗೆ ಕಾಣ್ತಾ ಇದೆ ಅಂತ. ಇಲ್ಲಿ ಕಾಣ್ತಾ ಇರೋದು ಬಿಸಿಲು ಜಾಸ್ತಿ ಇರುತ್ತೆ ಅಂತ ಕಾರ್ ಪಾರ್ಕಿಂಗ್ಗೆ ಅಂತಲೇ ಶೀಟ್ನ ಈ ಥರ ಹಾಕಿದ್ದಾರೆ. ನಾವಿವಾಗ ಹತ್ತತ್ರ ನಾವು ಕೋವಿಡ್ ಶೆಡ್ಸ್ ಆದರೆ ಬಂದ್ವಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ದೊಡ್ಡದು ಇದೆ. ಇಲ್ಲಿಂದ ಈ ಎಂಡಿಂದ ಆ ಎಂಡ್ವರೆಗೂ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಮತ್ತು ಒಳಗಡೆ ಆದರೆ ಇಲ್ಲಿ ಕ್ಯಾಮ್ರಾಸ್ನ ಅಲೋ ಮಾಡೋದಿಲ್ಲ. ಒಳಗಡೆ ಹೋಗೋದು ಜಸ್ಟ್ ಎಮಿರೇಟ್ಸ್ ಐಡಿನ ನಾವು ಸ್ಕ್ಯಾನ್ ಮಾಡೋದು, ಟೆಸ್ಟ್ ತೊಗೊಂಡು ಬರೋದು. ಇಂಡಿಯಾಗೆ ಹೋಗಬೇಕಾದ್ರೆ ಎಲ್ಲಾದರೂ ಬೇರೆ ಕಡೆ ಟ್ರಾವೆಲ್ ಮಾಡೋರು ಎಲ್ಲರೂ ಬಂದು ಇಲ್ಲೇ ಫ್ರೀಯಾಗಿರೋ PCR ಟೆಸ್ಟ್ನ ತೊಗೊಂಡು ಹೋಗ್ತಾರೆ. ಇದು 1 ತಿಂಗಳವರೆಗೂ ನಮಗೆ ವ್ಯಾಲಿಡಿಟಿ ಇರುತ್ತೆ. 1 ತಿಂಗಳಾಗಿದ ತಕ್ಷಣ ಇಮಿಡಿಯೇಟು ಎಕ್ಸ್ಪೈರ್ಗೆ ಬರುತ್ತೆ. ಆವಾಗ ಮತ್ತೆ ಬಂದು ಮಾಡಿಸ್ಕೋಬೇಕು. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಜಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಡಿಸ್ಟೆನ್ಸಲ್ಲಾದರೆ ಚೇರ್ಸ್ನ ಹಾಕಿ ಇಟ್ಟಿರ್ತಾರೆ. ಮೇಲು ಫೀಮೇಲು ಸಪ್ರೇಟಾಗಿರುತ್ತೆ. ಹೋಗಿ ಟೆಸ್ಟ್ನ ತೊಗೊಂಡು ಬರೋದಷ್ಟೇ. ಇದು ಬಂದು ನಿಸಾನ್ದು ಕಾರು ಶೋರೂಮು. ಎಷ್ಟು ದೊಡ್ಡದಾಗಿದೆ ಅಂತ. ಇದು ಫೀಲ್ಡು ಅಷ್ಟೇ ತುಂಬ ದೊಡ್ಡದಾಗಿದೆ. ಅದಕ್ಕೆ ಇಷ್ಟು ದೊಡ್ಡದಾಗಿರೋ ಫೀಲ್ಡಲ್ಲಿ ದೂರ ಇವರು ಶೆಡ್ನ ಹಾಕ್ಕೊಂಡು PCR ಟೆಸ್ಟ್ ಸೆಂಟರ್ಸ್ ಥರ ಮಾಡಿದ್ದಾರೆ. ನೋಡಿದ್ರಲ್ಲ ಎಷ್ಟು ದೊಡ್ಡದಾಗಿತ್ತು ಫೀಲ್ಡು ಅಂತ. ನಮ್ಮದು ಟೆಸ್ಟ್ ಎಲ್ಲ ತೊಗೊಂಡಿದ್ದಾಯಿತು. ನಾವು ಇವಾಗ ಮನೆಗೆ ರಿಟರ್ನ್ ಆಗ್ತಾಯಿದ್ದೀವಿ. ಯಾರಾದರೂ ಅಬುದಾಬಿ ಸರೌಂಡಿಂಗಿಂದ ವೀಡಿಯೋಸ್ನ ನೋಡ್ತಾ ಇದ್ದರೆ ಫ್ರೀಯಾಗಿರೋ PCR ಟೆಸ್ಟ್ ಆದರೆ ಐಕ್ಯಾಡ್ ಮುಸಫಾ ಇಂಡಸ್ಟ್ರಿಯಲ್ ಏರಿಯಾನಲ್ಲಾದರೆ ನಡೆಯುತ್ತೆ. ಯಾರಾದರೂ ಹೋಗಿ ಮಾಡಿಸ್ಕೋಬೇಕು ಅಂದರೂ ಮಾಡಿಸ್ಕೋಬೋದು. ಈಗ ಟೈಮು 7:30 ಆಗಿದೆ. ನಾವು ಇವಾಗ ರಿಟರ್ನ್ ಆಗ್ತಾಯಿದ್ದೀವಿ. ಸೊ ನಿಮಗೆಲ್ಲ ಸ್ವಲ್ಪ COVID-19 ಬಗ್ಗೆ ಅಬುದಾಬಿನಲ್ಲಿ ಯಾವ ಥರ ರೂಲ್ಸು ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಾರೆ ಅನ್ನೋ ಅಂಥ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಳ್ತೀನಿ. ಯಾವ ಥರ ಟ್ರ್ಯಾಕ್ ಮಾಡ್ತಾರೆ ಪೇಷಂಟ್ಸ್ನ, ಏನಾದರೂ ಕೋವಿಡ್ ಪಾಸಿಟಿವ್ ಬಂದರೆ ಅಂತೆಲ್ಲ ಹೇಳಿದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ತಕ್ಷಣಕ್ಕೆ ನೋಟಿಫಿಕೇಷನ್ ಬರುತ್ತೆ, ನೀವು ವೀಡಿಯೋಸ್ನ ನೋಡ್ಬೋದು. ಈ ವಿಡಿಯೋ ಹೇಗೆ ಅನ್ನಿಸ್ತು, ಇನ್ಫಾರ್ಮೇಟಿವ್ ಆಗಿತ್ತಾ, ಏನಾದರೂ ಇನ್ಫಾರ್ಮೇಷನ್ಸ್ ಇತ್ತಾ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ, ನಾವು ಪ್ರತಿದಿನ ನಾವು ಈ ಥರ ರೂಲ್ಸ್ ಆದರೆ ಇಲ್ಲಿ ಫಾಲೋ ಮಾಡಲೇಬೇಕು. ಇವರು 0% ಮಾಡಬೇಕು ಅಂತ ಇದ್ದಾರೆ. 0% ಕೇಸಸ್ನ ಮಾಡಬೇಕು ಈ ಎಕ್ಸ್ಪೋ 2020 ಒಳಗಡೆ ಅಂತ. ನೋಡಬೇಕು ಎಷ್ಟು
ಆಗುತ್ತೆ ಅಂತ. ಆಲ್ಮೋಸ್ಟ್ ಕಂಟ್ರೋಲಲ್ಲಾದರೆ ಇದೆ, 80% ಆದರೆ ಫುಲ್ ಕಂಟ್ರೋಲಲ್ಲಿದೆ. ಇನ್ನೊಂದು 10 to 20% ಆದರೆ ಇನ್ನೂ ಸ್ವಲ್ಪ ಕೋವಿಡ್ ಕೇಸಸ್ ಬರ್ತಾ ಇದೆ. ಸೊ ನೋಡಬೇಕು ಹೇಗಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.